ಅಣ್ಣವರ ಮೇಲಿನ ಅಭಿಮಾನದಿಂದ ನಾನು ಅಳವಡಿಸ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಹೇಳೋದು ಮರ್ತೆ, ನಾನು ಅಣ್ಣವರ ಅಭಿಮಾನಿ ಅನ್ನೋ ಕಾರಣಕ್ಕಾಗಿ ನನಗೆ ಅವಕಾಶಗಳು ಕಮ್ಮಿ ಆಗಿದೆ ಮಾರ್ರೆ. ಮಾಟ ಸರ್, ಈಗ ನಾವು ಒಂದು ವಿಷಯ ಕೇಳ್ಪಟ್ವಿ. ಡಾಕ್ಟರ್ ರಾಜ್ಕುಮಾರ್ ಅವರು ತೀರ್ಕೊಂಡ ಮೇಲೆ ತಾವು ನೆಲದಲ್ಲಿ ಮಲಗುವುದನ್ನು ರೂಢಿ ಮಾಡಿದ್ದೀರಿ, ಚಹಾ ಕುಡಿಯೋದಿಲ್ಲ, ಅವರ ಮೇಲಿನ ಅಭಿಮಾನ ಅಂತ. ಆ ಕತೆ ನಿಜವಾಗಿ ಏನು ಸರ್? ಅದೊಂದು ವಿವರಣೆ ಹೇಳಬಹುದಾ? ಕತೆ ಅಲ್ಲ, ಅದು ವಾಸ್ತವ. ರಾಜ್ಕುಮಾರ್ ಅವರು ತೀರಿ ಹೋದ ಮೇಲಲ್ಲ, ಅದಕ್ಕಿಂತ ಮೊದಲೇ. ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ನನ್ನನ್ನು ಕಾಸರಗೋಡು ಚಿನ್ನವರು ಮಾರ್ಚ್ 5, 2000ನೇ ಇಸ್ವಿ ಬಸ್ ಹತ್ತಿಸಿದ್ರು, ಕೊಯ್ನೂರು ಬಸ್ ಹತ್ತಿಸಿದ್ರು ಅಂತ. ಆಗ ಬೆಂಗಳೂರು ಸಮೀಪದ ತಾವರೆಕೆರೆಯಲ್ಲಿ ಸಂಕ್ರಾಂತಿ ಶೂಟಿಂಗ್ ನಡೀತಿತ್ತು. ಸಂಕ್ರಾಂತಿ ಸೀರಿಯಲ್ಸ್ ಚಿತ್ರೀಕರಣ ನಡೀತಿತ್ತು. ನಾವು ಮಲಗೋದು, ತಿನ್ನೋದು, ಉಣ್ಣೋದೆಲ್ಲ ಅಲ್ಲೇ, ಅದೇ ಊರಲ್ಲೇ. ಮನೆ ಇತ್ತು, 3-4 ಮನೆ ಬಾಡಿಗೆ ತೊಗೊಂಡಿದ್ರು, ಅಲ್ಲೇ ಶೂಟಿಂಗ್ ನಡೀತಿತ್ತು. ನಾನು ಹೋದ ಒಂದು 3 ತಿಂಗಳಲ್ಲಿ ಅಣ್ಣವರ ಅಪಹರಣ ಆಯಿತು, ಶೂಟಿಂಗ್ ಎಲ್ಲ ಸ್ಟಾಪ್ ಆಯಿತು. ಅಲ್ಲಿ ಲಕ್ಷಗಟ್ಟಲೆ ರೂಪಾಯಿದು ಎಕ್ವಿಪ್ಮೆಂಟ್ ಇತ್ತು, ಕಾಸ್ಟ್ಯೂಮ್ ಇತ್ತು, ಎಲ್ಲವೂ ಇತ್ತು. ನಾವು ಅಲ್ಲೇ ಉಳ್ಕೊಂಡಿದ್ವಿ, ನಾನು ಮತ್ತು ಇನ್ನೊಬ್ಬರು ಬಿಜಾಪುರದವರು. ನನಗೆ ಮಂಗಳೂರಿಗೆ ಬರಬೇಕು, ಅವ್ರಿಗೆ ಬಿಜಾಪುರಕ್ಕೆ ಹೋಗ್ಬೇಕು. ಹಾಗಾಗಿ ನಾವು ಅಲ್ಲೇ ಉಳ್ಕೋತಿದ್ವಿ, ಅದೇ ಮನೆಯಲ್ಲಿ ಉಳ್ಕೋತಿದ್ವಿ, ಆ ವಸ್ತುಗಳನ್ನೆಲ್ಲ ನೋಡ್ಕೋತಿದ್ವಿ. ಅಣ್ಣವ್ರು ಬರುವುದು ಲೇಟ್ ಆಯಿತು. ಅಲ್ಲಿ ಕಿಚನ್ಗೆ ಬೇಕಾದಂಥ ಕಿಚನ್ ಅಲ್ಲೇ ಅಡುಗೆ ಮಾಡ್ತಿದ್ದರಿಂದ ಅಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಇತ್ತು. ಬೆಳಿಗ್ಗೆ ಹೇಳೋದು ತುಪ್ಪದಲ್ಲೇ ಟೊಮೆಟೊ ಫ್ರೈ ಮಾಡ್ಕೊಳ್ಳೋದು, ತುಪ್ಪದಲ್ಲೇ ಉಪ್ಪಿಟ್ಟು ಮಾಡ್ಕೊಳ್ಳೋದು, ಹೊಟ್ಟೆ ತುಂಬ ತಿನ್ನೋದು, ಮಲಗೋದು. ಆಗ ಇದ್ದಿದ್ದು ಯಾವುದೊಂದು 2-3 ಚಾನಲ್, DD1, ಉದಯ, ಇಷ್ಟೇ ಇದ್ದಿದ್ದು. ಟಿ ವಿ ಆನ್ ಮಾಡೋದು, ಟಿ ವಿ ನೋಡ್ಕೊಂಡು ಮಲ್ಕೊಳ್ಳೋದು, ಬೇಕಾದ ಟೀ ಕುಡಿಯೋದು, ಕಾಫಿ ಕುಡಿಯೋದು ಎಲ್ಲ ನಡೀತಿತ್ತು. ಇದನ್ನು ಅಣ್ಣವರ ಅಪಹರಣ ಆಗಿ 3-4 ದಿನದಲ್ಲಿ ಪ್ರಾರಂಭ ಆದದ್ದು. ಇನ್ನೂ 1-2 ದಿನ ಕಳೆಯುವಾಗ ಉರುಳು ಸೇವೆ ಮಾಡೋದು, ಹರಕೆ ಹೊತ್ಕೊಳ್ಳೋದೆಲ್ಲ ಟಿ ವಿಲಿ ತೋರಿಸ್ತಾಯಿದ್ರು. ನಾನು ಚಿಕ್ಕಂದಿನಿಂದಲೂ ಅಣ್ಣವರ ದೊಡ್ಡ ಅಭಿಮಾನಿ. ಅವರೆಲ್ಲ ಇಂಥದ್ದೆಲ್ಲ ಬಿಡ್ತಾರಪ್ಪ, ಇಂಥದ್ದೆಲ್ಲ ಹರಕೆ ಹೊತ್ಕೋತಿದ್ದಾರೆ, ನಾಲಿಗೆ ಕುಯ್ಕೋತಿದ್ದಾರೆ, ಉರುಳು ಸೇವೆ ಮಾಡ್ತಿದ್ದಾರೆ. ನಾನು ಇಷ್ಟೊಂದು ಅಭಿಮಾನದಲ್ಲಿದ್ದೀನಿ, ಅನ್ನೋರಿಗೋಸ್ಕರ ನಾನೇನು ಮಾಡಿದೆ ಅಂತ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡಾಗ ನನ್ನ ಕೈಯಲ್ಲಿ ಟೀ ಕಪ್ ಇತ್ತು. ದೇವರನ್ನು ಹೇಳ್ತೀನಿ, ಒಂದು ದಿನಕ್ಕೆ ಆ ಚಿಕ್ಕ ಕಪ್ ಇದೆಯಲ್ಲ, ನಮ್ಮ ಶೂಟಿಂಗ್ ಕಪ್ಪು, ಅದರಲ್ಲಿ 15-20 ಟೀ ಕುಡಿತಿದ್ದೆ, ಕಾಫಿ ಕುಡಿತಿದ್ದೆ. ಕಾಫಿ ಟೀ ಮಿಕ್ಸ್ ಒಂದು 20 ಸಲ ಕುಡಿತಿದ್ದೆ ನಾನು. ನನ್ನ ಕೈಯಲ್ಲಿ ಟೀ ಕಪ್ ಇತ್ತು. ಒಂದು ಕೆಲಸ ಮಾಡುವ, ಅಣ್ಣವರು ಬರೋವರೆಗೂ ಇವತ್ತಿನಿಂದ ನಾನು ಟೀ ಕಾಫಿ ಮುಟ್ಟಲ್ಲ ಅಂತ ಪಕ್ಕಕ್ಕಿಟ್ಟೆ. ಮಾರನೇ ದಿನ ರಾತ್ರಿ ಎಲ್ಲ ಟಿ ವಿ ಎಲ್ಲ ನೋಡಿ ಊಟ ಮಾಡಿ ಹೋಗಿ, ಅದು ಕರೆಂಟ್ ಹೋಗಿತ್ತು. ನಮ್ಮ ಕಾಸ್ಟ್ಯೂಮ್ ರೂಮ್ ಇದೆ, ಅಲ್ಲಿ ಹೋಗ್ಬಿಟ್ಟು ನನ್ನ ಬೆಡ್ ಜೊತೆ, ಚಾಪೆ ಜೊತೆ ಬೆಡ್ಡನ್ನು ಮಡಚಿಟ್ಟಿರ್ತೀವಿ. ನಾನು ಹೋಗಿ ಬೆಡ್ಡನ್ನು ಎಳೆದಾಗ ನನ್ನ ಕೈಗೆ ಬಂದದ್ದು ಚಾಪೆ ಮಾತ್ರ. ಮತ್ತೆ ಬೆಡ್ಡನ್ನು ತೆಗಿಬೇಕು ಅಂದರೆ ಹೋಗಬೇಕು, ಬೆಡ್ ಎತ್ಕೋಬೇಕು, ಬರಬೇಕು. ಬೇಡ, ಯಾಕೆ ಕಾಡಲ್ಲಿ ಅಣ್ಣವ್ರಿಗೆ ಬೆಡ್ ಯಾರು ಕೊಡ್ತಾರೆ? ಅಣ್ಣವ್ರು ಬರೋವರೆಗೂ ನಾನು ಬೆಡ್ಡಲ್ಲಿ ಮಲಗಲ್ಲ, ಬರೀ ಚಾಪೆ ಅಂತ ಹೇಳಿದೆ. ಅವತ್ತಿಂದ ಚಾಪೆಯಲ್ಲಿ ಮಲಗೋಕ್ಕೆ ಶುರು ಮಾಡಿದೆ. ಮಾರನಿಂದ ಬೆಳಿಗ್ಗೆ ಅಲ್ಲಿ ನಮಗೆ ಈಗಿನ ಥರ ಇದು ನೀರು ಒಲೆ ಅಥವಾ ಸೋಲಾರು ಅದೆಲ್ಲ ಇರಲಿಲ್ಲ. ನಾವು ಕಾಯಿಲ್ ಹಾಕ್ಬಿಟ್ಟು ಬಕೆಟಲ್ಲಿ ನೀರು ಬಿಸಿ ಮಾಡಬೇಕಿತ್ತು. ಒಂದು ದೊಡ್ಡ ಬಕೆಟಲ್ಲಿ ನೀರು ತಗೊಂಡು ಅದಕ್ಕೆ ಕಾಯಿಲ್ ಹಾಕ್ಬಿಟ್ಟು ಸ್ವಿಚ್ ಹಾಕ್ಬಿಟ್ಟು ಬಂದೆ. ಹೋಟೆಲಿಗೆ ಹೋಗಿ ಟಿಫಿನ್ ಮಾಡಿಕೊಂಡು ಬಂದು ನೋಡಿದ್ರೆ ನೀರು ಬಿಸಿ ಆಗಿಲ್ಲ. ಯಾಕೆ ಅಂತ ನೋಡಿದ್ರೆ ಕರೆಂಟ್ ಇಲ್ಲ, ಕರೆಂಟ್ ಯಾವಾಗಲೂ ಹೋಗಿದೆ, ಉಗುರು ಬೆಚ್ಚ ಸಹ ಆಗಿಲ್ಲ ನೀರು. ಆಗ ಅಂದ್ಕೊಂಡೆ, ಕಾಡಲ್ಲಿ ಅಣ್ಣ ಅವರಿಗೆ ಬಿಸಿ ನೀರು ಕಾಯಿಸಿ ಯಾರು ಕೊಡ್ತಾರೆ? ಅಣ್ಣವ್ರು ಬರೋವರೆಗೂ ಬಿಸಿ ನೀರಲ್ಲಿ ಸ್ನಾನ ಮಾಡಲ್ಲ ಅಂತ ಅವತ್ತಿಂದ ಬಿಟ್ಟೆ. 110 ದಿನ ಆಯಿತು ಅಣ್ಣವ್ರು ಬರೋದು. ಅಷ್ಟೊತ್ತಿಗೆ ನನಗೆ ಇದೆಲ್ಲ ಅಭ್ಯಾಸ ಆಗಿತ್ತು. ಕಾಫಿ ಟೀದು ಯೋಚನೆ ಬರ್ತಿರ್ಲಿಲ್ಲ, ಬೆಡ್ಡಲ್ಲಿ ಮಲಗಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಬಿಸಿ ನೀರಿಗೆ ಯಾವತ್ತಿಗೂ ಬೇಡ ಅಂತ ಅನಿಸ್ಬಿಟ್ಟಿತ್ತು. ಯಾಕೆಂದರೆ ತಣ್ಣೀರಿಗೆ ನಾನು ಹೋಗಿದ್ದೆ. ಇವತ್ತಿಗೂ ಬೆಳಿಗ್ಗೆದ್ದು ನಾನು ಸ್ನಾನ ಮಾಡೋದು ತಣ್ಣೀರಲ್ಲಿ, ನಾನು ಬೆಡ್ ಮೇಲೆ ಮಲಗಲ್ಲ. ಕೆಲವು ಸಲ ಮನೆಗೆ ಬಂದಾಗ ಅನಿವಾರ್ಯ ಆಗುತ್ತೆ. ಯಾಕೆಂದರೆ ನಾವೊಂದು ಚಿಕ್ಕ ಕೊಠಡಿಯಲ್ಲಿ 1.5 ವರ್ಷದಿಂದ ನನ್ನ ಹೆಂಡತಿ, ನಮ್ಮ ಮಕ್ಕಳು ಜೀವನ ಮಾಡ್ತಿರೋದ್ರಿಂದ ಅಲ್ಲಿ 2 ಬೆಡ್ ಹಾಕಲಿಕ್ಕೆ ಮಾತ್ರ ಜಾಗ ಇರೋದರಿಂದ ಅನಿವಾರ್ಯವಾಗಿ ಬೆಡ್ಡಲ್ಲಿ ಮಲಗಬೇಕಾಗತ್ತೆ. ಹೊರ ಊರಿಗೆ ಶೂಟಿಂಗೆಲ್ಲ ಹೋದಾಗ ಅಥವಾ ಬೆಂಗಳೂರಲ್ಲಿ ನನ್ನ ಮನೆಗೆ ಹೋದಾಗ, ನನ್ನ ಬಾಡಿಗೆ ಮನೆಗೆ ಹೋದಾಗ ಬೆಡ್ಡಲ್ಲಿ ಮಲಗೋದಿಲ್ಲ, ಬರೀ ಒಂದು ಚಾಪೆ, ಒಂದು ಬೆಡ್ಶೀಟ್ ಇರುತ್ತೆ. ಇದು ನಾನು ಅಭಿಮಾನದಿಂದ ಕಾಣುವಂತಹ ಮೇರು ನಟ ಅಣ್ಣವ್ರಿಗೋಸ್ಕರ ನಾನು ತ್ಯಾಗ ಮಾಡಿರೋದು, ಯಾವುದೇ ಬೆನಿಫಿಟ್ಗೋಸ್ಕರ ಅಲ್ಲ. ಹೀಗೆ ನಾನು ತ್ಯಾಗ ಮಾಡಿದ್ರಿಂದ ನನ್ನ ಆರೋಗ್ಯಕ್ಕೆ ಒಳ್ಳೆಯದಾಯಿತು. ಇದನ್ನು ಅಪಪ್ರಚಾರ ಮಾಡಿದ್ರು.
ನನ್ನನ್ನು ನಕಶಕಾಂತ ವಿರೋಧಿಸುವವರು ಇದನ್ನು ಅಪಪ್ರಚಾರ ಮಾಡ. ಅವ ಸುಮ್ಮನೆ ತಮಾಷೆಗೆ ಹೇಳ್ತಾನೆ ಅಂತ. ರಾಘವೇಂದ್ರ ಸ್ಟೋರ್ಸಲ್ಲಿ ಸ್ಟಾರ್ ಹೋಟ್ಲಲ್ಲಿ ರೂಮ್ ಕೊಡ್ತೀನಿ ಅಂತ ಅಂದಾಗಲೇ ಬೇಡ ಅಂತ ಹೇಳಿದವನು ನನಗೆ ಮಲ್ಕೊಬೋದಿತ್ತಲ್ಲ ಸ್ಟಾರ್ ಹೋಟ್ಲಲ್ಲಿ. ಬೇಡ ಸರ್ ಯಾವುದೋ ಚಿಕ್ಕ ರೂಮ್ ಕೊಡಿ, ನಾನು ಮಲ್ಗದೆ ನೆಲದಲ್ಲಿ, ಬಿಸಿ ನೀರು ಬೇಕಾಗಿಲ್ಲ ಅಂತ ಹೇಳಿದಾಗ ನನಗೆ ಬೇರೆ ಲಾಡ್ಜಲ್ಲಿ ಮಾಡಿಕೊಟ್ರು. ತ್ಯಾಗ ಅನ್ನೋದು ಹೃದಯದಿಂದ ಬರಬೇಕು, ನಾಲಿಗೆಯಿಂದ ಅಲ್ಲ. ನಮಗೆ ನಾವು ಅದನ್ನು ಅಳವಡಿಸ್ಕೊಳ್ಬೇಕು. ಅಣ್ಣವರ ಮೇಲಿನ ಅಭಿಮಾನದಿಂದ ನಾನು ಅಳವಡಿಸ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಹೇಳೋದು ಮರ್ತೆ, ನಾನು ಅಣ್ಣವರ ಅಭಿಮಾನಿ ಅನ್ನೋ ಕಾರಣಕ್ಕಾಗಿ ನನಗೆ ಅವಕಾಶಗಳು ಕಮ್ಮಿ ಆಗಿದೆ ಮಾರ್ರೆ. ನಾನು ಪ್ರತಿ ಸಂದರ್ಶನದಲ್ಲೂ ಅಪ್ಪು ಸರ್ ಬಗ್ಗೆ, ಅಣ್ಣವ್ರ ಬಗ್ಗೆ ಮಾತಾಡ್ತೀನಿ. ಅವರ ಫ್ಯಾಮಿಲಿಗೆ ನಾನು ತುಂಬ ಹತ್ತಿರದವನು ಅಂತ ಅಂದ್ಕೊಂಡ್ಬಿಟ್ಟು ಅವಕಾಶಗಳೇ ಕಮ್ಮಿ ಆಗಿದೆ. ನೀವು ಅವಕಾಶ ಕೊಡದಿದ್ರೂ ಪರವಾಗಿಲ್ಲ, ನನ್ನ ಅಭಿಮಾನ ಯಾವತ್ತೂ ನನ್ನಲ್ಲೇ ಇರುತ್ತೆ. ಅಣ್ಣವರು ಇರ್ಬೋದು, ಅಪ್ಪು ಸರ್ ಇರ್ಬೋದು, ಶಿವಣ್ಣ ಇರ್ಬೋದು, ರಾಜಕುಮಾರ್ ಇರ್ಬೋದು, ಅವರಿಗೆ ನನ್ನ ಅಭಿಮಾನ ಶಾಶ್ವತವಾಗಿ ನನ್ನ ಹೃದಯದಲ್ಲಿ ಇದ್ದೇ ಇರುತ್ತೆ. ಅಣ್ಣ ಅವರ ಮೊದಲ ಸಿನಿಮಾ ಯಾವುದು ನೋಡಿದ್ದು? ನೀವು ಅವರ ಅಭಿಮಾನಿಯಾಗಲಿಕ್ಕೆ ಮುಖ್ಯ ಕಾರಣ ಆದಂತಹ ಸಿನಿಮಾ ಯಾವುದು? ನಿಮ್ಮನ್ನು ಒಂದು ಆಕರ್ಷಣೆ ಮಾಡಿದಂಥ ಸಿನಿಮಾ? ಇಲ್ಲ, ಅವರ ತುಂಬ ಸಿನಿಮಾಗಳು ನೋಡಿದೆ. ಉಪ್ಪಿನಂಗಡಿಯಲ್ಲಿ ಪ್ರೀತಮ್ ಟಾಕೀಸ್ ಅಂತ ಇತ್ತು ನಾನು ಊರಲ್ಲಿದ್ದಾಗ. ಆಗ ಈ ಬಬ್ರುವಾಹನ, ಮಯೂರ ಅಂಥ ಸಿನಿಮಾಗಳನ್ನೆಲ್ಲ ನಾವು ನೆಲದಲ್ಲಿ ಕೂತು ನೋಡ್ತಿದ್ದಿತ್ತು. ಟೆಂಟ್ ಸಿನಿಮಾ ಥರ ಇತ್ತು ಥಿಯೇಟ್ರ್. ಆಮೇಲೆ ಇಲ್ಲಿ ಬೆಂಚ್ ಬಂದಿದ್ದು, ಆಮೇಲೆ ಚೇರ್ ಎಲ್ಲ ಬಂದಿದ್ದು. ಆಗಿನ ಕಾಲದಿಂದಲೂ ನನಗೆ ಅವರು ತುಂಬ ಇಷ್ಟ. ಮತ್ತು ಪತ್ರಿಕೆಗಳಲ್ಲಿ ಅವರ ಸುದ್ದಿ ಬರುವುದನ್ನು ಒಂದನ್ನು ಸರ್ ಕೂಡ ನಾನು ಬಿಡ್ತಿರಲಿಲ್ಲ. ನಮಗೆ ಮೊದಲು ಮೊಬೈಲ್ ಇರಲಿಲ್ಲ. ಈಗ ನಮ್ಮ ಯುವಕರ ಕತ್ತೆಲ್ಲ ಹೀಗೆ ಇರೋದು. ಕ್ರಮೇಣ ಅವರಿಗೊಂದು 20-30 ಆಗುವಾಗ ಅವ್ರದ್ದು ಇಲ್ಲಿದ್ದು ಒಂದು ಮೂಳೆ ಇದೆಯಲ್ಲ, ಇದು ಸೌದೋಗುತ್ತೆ. ಯಾಕೆಂದರೆ ಅವ್ರು ಒತ್ತಿ 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 ಅವ್ರ ಕತ್ತೆ ಹೀಗೆ ಇರುತ್ತೆ. ನಮಗೆ ಹಾಗೆ ಇರಲಿಲ್ಲ. ಆಗ ನಾವು ಪತ್ರಿಕೆ ಓದಲೇಬೇಕಿತ್ತು. ಇವತ್ತಿಗೂ ನಾನು ಊರಲ್ಲಿದ್ದರೆ ನನ್ನ ಹತ್ರ ಒಂದಷ್ಟು ಪತ್ರಿಕೆ, 4-5 ಪತ್ರಿಕೆ ಆದರೂ ನಾನು ತಂದೆ ತರ್ತೀನಿ. ಓದ್ತೀನೋ ಬಿಡ್ತೀನೋ, ಯಾವುದಾದ್ರು ಫ್ರೀ ಇದ್ದಾಗಲಾದ್ರೂ ಆದರೂ ನೋಡ್ತೀನಿ. ಹಾಗಂತ ನಾನು ಮೊಬೈಲ್ ಹುಚ್ಚಿ ಇಲ್ಲದೆ ಇರೋನಲ್ಲ, 24 ಗಂಟೆ ಮೊಬೈಲಲ್ಲೇ ಇರ್ತೀನಿ ನಾನು. ಆದರೆ ನನ್ನ ಕತ್ತಿನ ಬೋನು ಸವೆದು ಹೋಗುವಷ್ಟು ಅಡಿಕ್ಟ್ ಆಗಿಲ್ಲ ನಾನು. ಪತ್ರಿಕೆಗಳಲ್ಲಿ ಓದ್ತಾ 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 ಅಣ್ಣವರು ಏನು ಅನ್ನೋದನ್ನು ತಿಳ್ಕೊಂಡೆ, ಅಣ್ಣವರ ಫ್ಯಾಮಿಲಿ ಏನು ಅನ್ನೋದನ್ನು ತಿಳ್ಕೊಂಡೆ. ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತ ಹೋರಾಟ ಮಾಡುವಾಗ ನಾನಿನ್ನು ಚಿಕ್ಕ ಹುಡುಗ. ಒಂದು ಸ್ವಲ್ಪ ಬುದ್ಧಿ ಅನ್ನೋದು ಸ್ವಲ್ಪ ಬೆಳೀತಿತ್ತು. ಆ ದಿನಗಳಿಂದಲೇ ನಾನು ಅವರ ಅಭಿಮಾನಿ. ಇವತ್ತು ನಿನ್ನೆ ಅಭಿಮಾನಿ ಅಲ್ಲ. ಬರೀ ಪತ್ರಿಕೆಯಲ್ಲಿ TV ಮಾಧ್ಯಮದವರ ಮುಂದೆ ಕೂತ್ಕೊಂಡು ಹೇಳುವುದಕ್ಕಾಗಿ ನಾನು ಅಭಿಮಾನಿ ಅಲ್ಲ. ನಾನು ಹಿಂದಿನಿಂದಲೂ ಹಳೆಯ ಅಭಿಮಾನಿ. ಆವತ್ತಿನಿಂದ ಬೆಳೆಸ್ಕೊಂಡು ಬಂದ ಅಭಿಮಾನ ಈ ಕ್ಷಣಕ್ಕೂ ನನ್ನಲ್ಲಿ ಹಾಗೇ ಇದೆ. ರಾಜ್ಕುಮಾರ್ ಅಂತ ಹೇಳಿದಾಗ ನಿಮಗೆ ಅವರ ಒಂದು ಯಾವ ಗುಣ ನಿಮ್ಮನ್ನು ಹುರಿದುಂಬಿಸುತ್ತೆ, ಇನ್ಸ್ಪೈರ್ ಮಾಡುತ್ತೆ? ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸೋದು, ಎಲ್ಲರ ಮೇಲೆ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸೋದು, ಎಲ್ಲರನ್ನು ಅಣ್ಣ ತಮ್ಮಂದಿರ ಥರ ಮಾತಾಡಿಸೋದು, ಮನೆಗೆ ಹೋದವ್ರನ್ನ ಊಟ ಮಾಡಿಸದೆ ಕಳಿಸದೇ ಇರೋದು, ಎಷ್ಟೇ ತುರ್ತು ಇದ್ದರೂ ಕೂಡ ತನ್ನನ್ನು ನೋಡಲು ಬಂದ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಮಾತಾಡಿಸ್ತಿದ್ದಿತ್ತು. ಇದೆಲ್ಲವೂ ಇದನ್ನು ಹೊರತುಪಡಿಸಿ ಹಲವಾರು ಗುಣಗಳಿದೆ ಅನ್ನೋರದ್ದು. ಎಲ್ಲವೂ ಮನುಷ್ಯರು ಒಪ್ಪಿಕೊಳ್ಳುವಂಥ ಗುಣ. ಆ ಗುಣ ಅಪ್ಪು ಸಾರಲ್ಲಿತ್ತು. ಅಪ್ಪು ಸಾರನ್ನು ಹತ್ತಿರದಿಂದ ಬಲ್ಲವರಿಗೆ ಮಾತ್ರ ಗೊತ್ತಿರುತ್ತೆ ಅಪ್ಪು ಸಾರ್ ಅವ್ರ ಗುಣ. ಅಪ್ಪು ಸಾರ್ ಅವ್ರ ಬಗ್ಗೆ ತಿಳ್ಕೊಳ್ಳದೇನೆ ಅಪಪ್ರಚಾರ ಮಾಡುವವರಿಗೆ ಏನು ಗೊತ್ತಿರುತ್ತೆ?